ಉಡುಪಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕವೇ ಕಸಗಳನ್ನು ಎಸೆಯಲಾಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ನಿತ್ಯಾನಂದ ಒಳಕಾಡು ಅವರು ಆಗ್ರಹಿಸಿದ್ದಾರೆ. ಅಂಬಲಪಾಡಿ ರಾಷ್ಟ್ರೀಯ ಹೆದ್ದಾರಿಯ ಜನನಿಬಿಡ ಕಾಂಪ್ಲೆಕ್ಸ್ ಬಳಿ ಸರ್ವಿಸ್ ರಸ್ತೆಯ ಪಕ್ಕದ ಪಾದಾಚಾರಿ ರಸ್ತೆಯ ಮೇಲೆ ಸಾರ್ವಜನಿಕರು ಪ್ಲಾಸ್ಟಿಕ್, ಕೋಳಿ ತ್ಯಾಜ್ಯ, ಹಸಿ ಮತ್ತು ಒಣ ತ್ಯಾಜ್ಯ ಮತ್ತು ಸತ್ತ ಪ್ರಾಣಿಗಳ ಕಳೇಬರಗಳನ್ನು ಎಸೆದು ಹೋಗುತ್ತಿದ್ದಾರೆ. ಇದರ ಪರಿಣಾಮವಾಗಿ ಪರಿಸರದಲ್ಲಿ ವಾಸನೆ ಹಬ್ಬಿದ್ದು ರೋಗವಾಹಕ ಸೊಳ್ಳೆಗಳ ಉತ್ಪತ್ತಿಯ ತಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇಲ್ಲಿನ ತ್ಯಾಜ್ಯ ವಿಲೇವಾರಿ ಮಾಡಬೇಕು, ಸ್ಥಳದಲ್ಲಿ ಸೂಚನಾ ಫಲಕವನ್ನು ಅಳವಡಿಸಬೇಕು ಮತ್ತು ಸಿಸಿಟಿವಿ ವ್ಯವಸ್ಥೆ ಮಾಡಬೇಕು. ಯಾರಾದರೂ ತ್ಯಾಜ್ಯ ಎಸೆಯುವುದು ಕಂಡುಬಂದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕ ಸಮಿತಿಯ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಮ್ಮ ಉಡುಪಿ ತಾಲೂಕಿನ ಅಂಬಲಪಾಡಿ ಹೈವೇ 66ರ ಈ ಹೈವೇಗೆ ತಾಗಿ ಲಿಂಕ್ ರೋಡ್ ಇದೆ. ಅಲ್ಲಿ ತ್ಯಾಜ್ಯಗಳನ್ನು ಯಾಕಂತೇಳಿದರೆ ಬಹಳಷ್ಟು ಈ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಮತ್ತು ಪ್ರಾಣಿಗಳ ಕಳೇಬರ, ಇನ್ನಿತರದ ಈ ಮಾಂಸಗಳ ತುಂಡುಗಳನ್ನು ಅಲ್ಲಿ ಹಾಕಿ ಗಬ್ಬು ವಾಸನೆಯಿಂದ ಹೋಗಲಿಕ್ಕಾಗೋದಿಲ್ಲ. ಅದು ಕೂಡ ಪಾದಾಚಾರಿ ಅವರು ನಡೆಯುವಂಥ ರಸ್ತೆಯಲ್ಲೇ ಇದೆ. ಇದು ಬಹಳಷ್ಟು ಸಲ ನಗರಸಭೆಗೆ ಕಂಪ್ಲೇಂಟ್ ಮಾಡಿದರೂ ಕೂಡ ಇದೇ ರೀತಿಯಲ್ಲಿ ಅಲ್ಲಿ ಆಗ್ತಾಯಿದೆ. ಇದನ್ನು ನಗರಸಭೆಯ ಅಧಿಕಾರಿಯವರು ಇದನ್ನು ವೀಕ್ಷಣೆ ಮಾಡಿ ಇದಕ್ಕೆ ಏನು ನಾಮಫಲಕವೋ ಅಥವಾ ಒಂದು ಏನು CC ಕ್ಯಾಮರಾ ಅಳವಡಿಸಿ ಯಾರು ತಪ್ಪಿಸತ್ತರಿದ್ದರೆ ಅವರಿಗೆ ಕಾನೂನು ಪ್ರಕಾರ ಕೈಗೊಳ್ಳಬೇಕಂತೇಳಿ ನಾನು ವಿನಂತಿಸಿ ಮಾಡಿಕೊಳ್ತಿದ್ದೇನೆ.